ಕತಾರ್ ಬಿಲ್ಲವಾಸ್ ತನ್ನ 4ನೇ ವಾರ್ಷಿಕ ದಿನವನ್ನ ಬಲು ವಿಜೃಂಭಣೆಯಿಂದ ಮೇ 11ರ ಶುಕ್ರವಾರದಂದು ಏಷ್ಯನ್ ಟೌನ್ ವೆಸ್ಟ್ ಅಂಡ್ ಪಾರ್ಕ್ ಕ್ರಿಕೆಟ್ ಕ್ರೀಡಾಂಗಣದ ಒಳಾಂಗಣ ಸಭಾಭವನದಲ್ಲಿ ಆಚರಿಸಿತು. ಮುಖ್ಯ ಅತಿಥಿಯಾಗಿ ಭಾರತೀಯ ಸಾಂಸ್ಕೃತಿಕ ಕಚೇರಿಯ ಅಧ್ಯಕ್ಷೆ ಶ್ರೀಮತಿ ಮಿಲನ್ ಅರುಣ್ ಹಾಗೆಯೇ ಗೌರವಾರ್ಥ ಅತಿಥಿಯಾಗಿ ಪ್ರೊಫೆಸರ್ ಗಣೇಶ್ ಅಮೀನ್ ಸಂಕಮಾರ್ ಪಾಲ್ಗೊಂಡಿದ್ರು. ಬಹರೇನ್ ಬಿಲ್ಲವರ ಪರವಾಗಿ ಬಹರೇನ್ ಬಿಲ್ಲವ ಸಂಘದ ಅಧ್ಯಕ್ಷ ಅಜಿತ್ ಬಂಘೇರಾ ಅವರು ಕತಾರ್ ಬಿಲ್ಲವೋತ್ಸವಕ್ಕೆ ಗೌರವ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಅತಿಥಿಗಳನ್ನ ಪಾರಂಪರಿಕವಾಗಿ ಪೂರ್ಣಕುಂಭ ಕಳಶ ಆರತಿಯೊಂದಿಗೆ ಸಭಾಂಗಣಕ್ಕೆ ಬರಮಾಡಿಕೊಳ್ಳಲಾಯಿತು. ಖ್ಯಾತ ಗಾಯಕರುಗಳಾದ ಪ್ರಕಾಶ್ ಮಹಾದೇವನ್ ಹಾಗೂ ರೂಪಾ ಪ್ರಕಾಶ್ ರವರ ಸುಮಧುರ ಬಹುಭಾಷಾ ಸಂಗೀತ ರಸಮಂಜರಿ ಸಭಾಂಗಣವನ್ನ ಸಂಗೀತ ಹಾಗೂ ನೃತ್ಯ ಲೋಕವನ್ನಾಗಿ ಸೃಷ್ಟಿಸಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಅಮಿತ್ ಪೂಜಾರಿ ಸಂಕ್ಷಿಪ್ತ ವಾರ್ಷಿಕ ವರದಿಯನ್ನ ಸಲ್ಲಿಸಿದ್ರು. ಪ್ರಸಕ್ತ ಸಾಲಿನ ಸ್ಮರಣ ಸಂಚಿಕೆ ಪಿಂಗಾರ ಕೂಡ ಇದೇ ಸಂದರ್ಭದಲ್ಲಿ ಅನಾವರಣಗೊಳಿಸಲಾಯಿತು. ಮುಖ್ಯ ಸಂಪಾದಕ ಜಯರಾಮ್ ಸುವರ್ಣರ ನೇತೃತ್ವದಲ್ಲಿ ಹಾಗೂ ಸಹ ಸಂಪಾದಕರಿಂದ ಪಿಂಗಾರ ಸಂಚಿಕೆಗೆ ರೂಪರೇಷೆ ನೀಡಲಾಗಿತ್ತು. ಪ್ರೊಫೆಸರ್ ಗಣೇಶ್ ಅಮೀನ್ ಸಂಕಮಾರ್ ಅವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅತಿಥಿ ಭಾಷಣದಲ್ಲಿ ಸಂಕಮಾರ್ ಅವರು ಈ 4ನೇ ಬಿಲ್ಲವ ವಾರ್ಷಿಕೋತ್ಸವವು ಕೇವಲ ಬಿಲ್ಲವರಿಗೆ ಸೀಮಿತವಾಗದೆ ಈ ಸಭಾಂಗಣ ಪ್ರಮುಖವಾಗಿ ಅನೇಕತೆಯಲ್ಲಿ ಏಕತೆಯನ್ನ ನಿಷ್ಪಕ್ಷವಾಗಿ ಎತ್ತಿ ತೋರಿಸಿದೆ ಎಂದು ಸಂಘದ ಅಧ್ಯಕ್ಷ ರಘುನಾಥ್ ಅಂಚನ್ ಹಾಗೂ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದ್ರು. ಪ್ರಕಾಶ್ ಮಹಾದೇವನ್ ಹಾಗೂ ರೂಪಾ ಪ್ರಕಾಶ್ ರವರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ಸನ್ಮಾನಿಸಲ್ಪಟ್ರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಘದ ಸದಸ್ಯರು ಹಾಗೂ ಮಕ್ಕಳಿಂದ ವಿವಿಧ ರೀತಿಯ ನೃತ್ಯ ಹಾಗೂ ಹೆಣ್ಣಿನ ಶಿಕ್ಷಣ ಹಾಗೂ ಮೌಲ್ಯದ ಕುರಿತು ನೃತ್ಯ ರೂಪಕ ಪ್ರಸ್ತುತಪಡಿಸಲಾಯಿತು. ಬಿಲ್ಲವೋಸ್ ಕತಾರ್ನ ಸ್ಥಾಪಕ ಅಧ್ಯಕ್ಷ ದಿವಾಕರ್ ಪೂಜಾರಿ ಹಾಗೂ ಸಾಂಸ್ಕೃತಿಕ ಕಾರ್ಯದರ್ಶಿ ವಸುಧಾ ಸಂದೀಪ್ ಅತಿಥಿಗಳೊಂದಿಗೆ ವೇದಿಕೆಯನ್ನ ಹಂಚಿಕೊಂಡ್ರು. ವಾರ್ಷಿಕೋತ್ಸವಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿದ ಸಂಘದ ಎಲ್ಲ ಪದಾಧಿಕಾರಿಗಳು, ಸಲಹಾ ಸಮಿತಿಯ ಸದಸ್ಯರು, ಸ್ವಯಂ ಸೇವಕರು ಹಾಗೂ ಸದಸ್ಯರಿಗೆ ಸಂಘದ ಅಧ್ಯಕ್ಷ ರಘುನಾಥ್ ಅಂಚನ್ ರವರು ಧನ್ಯವಾದ ಸಲ್ಲಿಸಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನ ದಿವ್ಯಾ ಚೇತನ್ ನಡೆಸಿಕೊಟ್ರು. ಸಂಘದ ಉಪಾಧ್ಯಕ್ಷ ರೂಪೇಶ್ ಸಾಲಿಯನ್ ಧನ್ಯವಾದ ಕೈದ್ರು. ಕ್ಯಾಮರಾಮನ್ ಕೆವಿನ್ ಅರನ್ನ ಜೊತೆ ನಿತೀಶ್ ದೊಡ್ಡನಗುಡ್ಡೆ, ವಿ4 ನ್ಯೂಸ್ 24/7 ದೋಹಾ, ಕತಾರ್.